ಆಹಾರವನ್ನು ಹಿಂಬಾಲಿಸಿಕೊಂಡು ಬಂದ ಬೃಹತ್ ಗಾತ್ರದ ಕಾಳಿಂಗ ಸರ್ಪವೊಂದು ಆಹಾರವನ್ನು ತಿಂದು ಮನೆಯೊಂದರ ಪಕ್ಕದಲ್ಲಿ ಠಿಕಾಣಿ ಹೂಡಿದ ಘಟನೆಯು ಸುಳ್ಯ ತಾಲೂಕಿನ ಕಲ್ಮಡ್ಕ ಎಂಬಲ್ಲಿ ನಡೆದಿದೆ. ಮನೆ ಮಂದಿ ಎಷ್ಟೇ ಶ್ರಮಪಟ್ಟರೂ ಕಾಳಿಂಗ ಸರ್ಪ ಜಾಗ ಬಿಟ್ಟು ಕದಲದೇ ಇದ್ದ ಕಾರಣ ಪುತ್ತೂರಿನ ಉರಗ ತಜ್ಞ ತೇಜಸ್ ಬನ್ನೂರು ಮತ್ತು ತಂಡಕ್ಕೆ ಮನೆ ಮಂದಿ ಕರೆ ಮಾಡಿ ಮಾಹಿತಿಯನ್ನ ನೀಡಿದ್ದಾರೆ. ಕಲ್ಮಡ್ಕದ ಮೇಲಿನ ಮನೆ ನಿವಾಸಿ ಸದಾಶಿವ ಭಟ್ ಎಂಬುವರ ಮನೆಯ ಪಕ್ಕದ ತೋಟದಲ್ಲಿ ಅಳವಡಿಸಿದ ಕೊಳವೆಯೊಂದರ ಬಳಿ ಹಾವು ಮುದುಡಿಕೊಂಡು ಮಲಗಿರುವುದು ಪತ್ತೆಯಾಗಿತ್ತು. 1 ಗಂಟೆಯ ಸತತ ಕಾರ್ಯಾಚರಣೆಯ ಬಳಿಕ ಕಾಳಿಂಗ ಸರ್ಪವನ್ನು ರಕ್ಷಣೆ ಮಾಡಲಾಗಿದೆ. ತೇಜಸ್ ಬನ್ನೂರು, ಪುನೀತ್ ಮತ್ತು ಕೃಷ್ಣ ಈ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದರು. ಅರಣ್ಯ ಇಲಾಖೆಯ ಆಕಾಶ್ ಮತ್ತು ಮೋಹನ್ ರಕ್ಷಿಸಿದ ಕಾಳಿಂಗವನ್ನು ಬಂಟಮಲೆ ಅರಣ್ಯಕ್ಕೆ ಬಿಡುವ ವ್ಯವಸ್ಥೆ ಮಾಡಿದ್ರು. ಉಡವೊಂದನ್ನ ಬೆನ್ನಟ್ಟಿ ತಿಂದಿದ್ದ ಕಾಳಿಂಗ ಸರ್ಪ ಸದಾಶಿವ ಭಟ್ ಅವರ ಮನೆಯ ಪಕ್ಕದಲ್ಲಿರುವ ತೋಟದಲ್ಲಿ ಠಿಕಾಣಿ ಹೂಡಿತ್ತು. ಸುಮಾರು 12 ಅಡಿ ಉದ್ದದ ಈ ಸರ್ಪ 14 ಕಿಲೋ ಭಾರವನ್ನ ಹೊಂದಿದ್ದ ಈ ಸರ್ಪವನ್ನ ರಾತ್ರಿಯ ವೇಳೆಯಲ್ಲಿ ಯಶಸ್ವಿ ಕಾರ್ಯಾಚರಣೆಯ ಮೂಲಕ ರಕ್ಷಿಸಲಾಗಿದೆ. ಸಾಮಾನ್ಯವಾಗಿ ಕಾಳಿಂಗ ಸರ್ಪಗಳು ಆಹಾರವನ್ನ ತಿಂದ ಬಳಿಕ ಅದೇ ಸ್ಥಳದಲ್ಲೇ ಇರುತ್ತವೆ. ಒಂದು ವೇಳೆ ಕಾಳಿಂಗ ಸರ್ಪ ಹಾವನ್ನ ತಿಂದಿದ್ದಲ್ಲಿ ಸುಮಾರು 1 ವಾರಗಳ ಕಾಲ ತಿಂದ ಜಾಗ ಬಿಟ್ಟು ಕದಲುವುದಿಲ್ಲ. ಅದೇ ಪ್ರಕಾರ ಉಡವನ್ನ ತಿಂದಿದ್ದಲ್ಲಿ ಸುಮಾರು 15 ದಿನಗಳ ಕಾಲ ಅದೇ ಜಾಗದಲ್ಲಿ ಉಳಿಯುತ್ತೆ. ಕಾಳಿಂಗ ಸರ್ಪಗಳು ಒಂದು ಬಾರಿ ಆಹಾರ ತಿಂದ ಬಳಿಕ 10 ರಿಂದ 15 ದಿನಗಳ ಕಾಲ ಆಹಾರವನ್ನ ತಿನ್ನದೆ ಬದುಕುತ್ತವೆ. ಅತ್ಯಂತ ತಂಪಾದ ಜಾಗವನ್ನ ಬಯಸುವ ಕಾಳಿಂಗ ಸರ್ಪಗಳು ಪಶ್ಚಿಮ ಘಟ್ಟದ ದಟ್ಟ ಅರಣ್ಯದ ಮಧ್ಯೆ ಹೆಚ್ಚಾಗಿ ಕಂಡುಬರುತ್ತವೆ. ಅನೀಶ್, ವಿ4 ನ್ಯೂಸ್, ಪುತ್ತೂರು. ಉಡುಗೆ ಸಾಂಪ್ರದಾಯಿಕವಾಗಿರಲಿ ಆಧುನಿಕವಾಗಿರಲಿ, ನಿಮ್ಮ ಆಯ್ಕೆ ಯಾವುದೇ ಆಗಿರಲಿ, ನಿಮ್ಮ ಆಯ್ಕೆಗೆ ತಕ್ಕಂತೆ ನಮ್ಮಲ್ಲಿದೆ ನವನವೀನ ಮಾದರಿಯ ವಸ್ತ್ರಗಳ ಸಂಗ್ರಹ. ಹೆಣ್ಮಕ್ಕಳ ಕಣ್ಮನ ಸೆಳೆಯುವ ಏಕೈಕ ಉಡುಗೆ ಅಂದ್ರೆ ಸೀರೆ. ನಮ್ಮಲ್ಲಿ ಎಲ್ಲಾ ತರಹದ ಮದುವೆ ಸೀರೆಗಳು, ಸಿಲ್ಕ್ ಸೀರೆಗಳು, ಲೆಹಂಗಾ, ಚೂಡಿದಾರ್, ಗಾಗ್ರಾ, ಫ್ಯಾನ್ಸಿ ಸೀರೆಗಳು ಹಾಗೂ ಎಲ್ಲಾ ತರಹದ ಸಿದ್ಧ ಉಡುಪುಗಳು ರಿಯಾಯಿತಿ ದರದಲ್ಲಿ ದೊರೆಯುತ್ತದೆ. ಪುರುಷರ ಹಾಗೂ ಮಕ್ಕಳ ವಸ್ತ್ರಗಳ ಮಹಾ ಸಂಗ್ರಹ, ನಿಮಗೊಪ್ಪುವ ಉಡುಗೆಗಳು ರಿಯಾಯಿತಿ ದರದಲ್ಲೇ. ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೆ ಮನಕೊಪ್ಪುವ ಉಡುಪುಗಳು ಒಂದೇ ಸೂರಿನಡಿಯಲ್ಲಿ ವಿಶಾಲ ಮಳಿಗೆಯಲ್ಲಿ ಲಭ್ಯ. ಮಿತದರ ಗುಣಮಟ್ಟದ ವಸ್ತ್ರ, ಇದು ನಮ್ಮ ಪಾರಂಪರೆ. ನಿಮ್ಮ ಶ್ರೇಷ್ಠ ಆಯ್ಕೆಗೆ ಕಟ್ಪಾಡಿ ಮಹಾಮಾಯಿ ಸಿಲ್ಕ್, ಬಪ್ಪನಾಡು ದೇವಸ್ಥಾನದ ಹತ್ತಿರ, NH66, ಮುಲ್ಕಿ.